ರಾಜ್ಯಾದ್ಯಂತ 13 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಗುಬ್ಬಿ ಚಲನಚಿತ್ರ ಬಿಡುಗಡೆಗೊಂಡಿದೆ. ಶುಕ್ರವಾರ ಉಡುಪಿ ನಗರದ ಆಶೀರ್ವಾದ್ ಚಿತ್ರಮಂದಿರದಲ್ಲಿ ಈ ಒಂದು ಚಿತ್ರ ಬಿಡುಗಡೆಗೊಂಡಿದೆ. ಇಂದ್ರಾಳಿ ಜಯಕರ್ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಅವರು ಈ ಸಂದರ್ಭ ಮಾತನಾಡಿ, ಬುಡಕಟ್ಟು ಜನಾಂಗದ ಕುರಿತು ಆಳವಾಗಿ ಅಧ್ಯಯನ ಮಾಡಿದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕ ಉಪ್ಪೂರು ಕೃಷ್ಣಪ್ಪ ನಿರ್ದೇಶನದ ಕನ್ನಡ ಚಲನಚಿತ್ರ ಗುಬ್ಬಿ ಚಿತ್ರ ಇಂದಿಗೂ ಕೆಲವು ಭಾಗದಲ್ಲಿ ಕಂಡುಬರುವ ಶೋಷಣೆ ಮತ್ತು ಜನಪದ ಕಟ್ಟುಪಾಡುಗಳನ್ನು ಚಲನಚಿತ್ರದ ಮೂಲಕ ಬಿಂಬಿಸಿದ್ದಾರೆ. 2 ವರ್ಷದಿಂದ ಆರ್ಥಿಕ ಸಂಕಷ್ಟದ ನಡುವೆ ಈ ಚಿತ್ರ ನಿರ್ಮಿಸಿ ಕಲೆಗೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಎಂದರು. ನಿರ್ದೇಶಕ ಕೃಷ್ಣಪ್ಪ ಉಪ್ಪೂರು ಸ್ವಾಗತಿಸಿ, ರವಿರಾಜ್ ಉಡುಪಿ, ಕರ್ನಾಟಕ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಸರಳಾ ಕಾಂಚನ್, ಜೀವನ್ ರಾಮ್ ಸುಳ್ಯ, ಉದ್ಯಮಿ ವಿಶ್ವನಾಥ್ ಶೆಣೈ, ಬಾಸುಮ ಕೊಡಗು, ಚಿತ್ರದ ನಿರ್ಮಾಪಕಿ ಮೀರಾ ಕೆ ಉಪ್ಪೂರು ಉಪಸ್ಥಿತರಿದ್ದರು. ನಮಗೆ ಆಚೆಗೆ ಏನಾಗ್ತಾ ಇಲ್ಲ, ಆದರೆ ಗುರುಗಳಾಯಿತು. ಆನಂತರ ಕರೋನಾ ಬಂತು, ಕರೋನಾದಿಂದ ಕರೋನಾಯಿತು. ಈಗ ಸೂಕ್ತ ಸಮಯದಲ್ಲಿ ಇದನ್ನು ನಾವು ಬಿಡುಗಡೆ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ನಾವು ಸಂತೋಷವಿದೆ. ಈಗ ನಾವು ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಕೂಡ ನಾವು ಮಾಡಿದ್ದು, ಮಾನ್ಯ ಜಯಕರ್ ಶೆಟ್ಟಿ ಸ್ಪಾನ್ಸರ್ ಕೂಡ ಮಾಡಿದ್ರು. ಆನಂತರ ಅನೇಕ ವರ್ಷಗಳಿಂದ ನನಗೆ ಚಿರಪರಿಚಿತ ಮಾಲಿಬಲೆ ಎನ್ನುವಂಥ ಒಂದು ಮೂರು ಚಲನಚಿತ್ರ ನಿರ್ಮಾಣ ಮಾಡುವುದರ ಮುಖಾಂತರ ಅವರು ವಿಶೇಷ ಕರಾವಳಿ ಜಿಲ್ಲೆಯ ಎಲ್ಲ ವಿಚಾರಗಳನ್ನು ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಜನರಿಗೆ ಗೊತ್ತು ಮಾಡುವಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ತದನಂತರ ಮಹಾನದಿ ಎನ್ನುವಂಥ ಒಂದು ಚಲನಚಿತ್ರ ಮಾಡಿದ್ರು. ಯಾಕಂದರೆ ಕೃಷ್ಣಪ್ಪ